ದಕ್ಷಿಣ ಕನ್ನಡದಲ್ಲಿ ಹೆಚ್ಚುತ್ತಾ ಇದೆ ಮಹಾಮಾರಿ ಡೆಂಗ್ಯೂ. ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಂದ ಡೆಂಗ್ಯೂ ತಡೆಗೆ ದಿಟ್ಟ ಕ್ರಮ. ಡೆಂಗ್ಯೂ ಮುಕ್ತ ದಕ್ಷಿಣ ಕನ್ನಡ ಜಿಲ್ಲೆ ನಿರ್ಮಾಣಕ್ಕೆ ಬೇಕಿದೆ ಸಾರ್ವಜನಿಕರ ಸಹಕಾರ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ವ್ಯಾಪಿಸಿದ ಡೆಂಗ್ಯೂ ಭೀತಿ. ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮ. ಮಂಗಳೂರಿನಲ್ಲಿ 5 ಡೆಂಗ್ಯೂ ಹಾಟ್ ಸ್ಪಾಟ್ ಘೋಷಣೆ. ಹವಾಮಾನ ವೈಪರೀತ್ಯದಿಂದಾಗಿ ರಾಜ್ಯದಾದ್ಯಂತ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಅದರಲ್ಲೂ ಇಡೀ ರಾಜ್ಯದಲ್ಲಿ ಡೆಂಗ್ಯೂ ಎಂಬ ಮಹಾಮಾರಿ ದಿನದಿಂದ ದಿನಕ್ಕೆ ವ್ಯಾಪಕವಾಗಿ ಹಬ್ಬುತ್ತಿದೆ. ದಕ್ಷಿಣ ಕನ್ನಡದಲ್ಲೂ ಈವರೆಗೆ ಒಟ್ಟು 365 ಸಕ್ರಿಯ ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದ್ದು, ಆರೋಗ್ಯ ಇಲಾಖೆ ಸೂಕ್ತ ಮುಂಜಾಗ್ರತಾ ಕ್ರಮವನ್ನು ವಹಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ಬಿಟ್ಟು ಸುರಿಯುತ್ತಿರುವ ಮಳೆಯಿಂದಾಗಿ ಬಹಳಷ್ಟು ಕಡೆಗಳಲ್ಲಿ ಮಳೆ ನೀರು ಶೇಖರಣೆಗೊಳ್ತಾ ಇದ್ದು ಡೆಂಗ್ಯೂ ಸೊಳ್ಳೆ ಉತ್ಪಾದನಾ ತಾಣಗಳಾಗಿ ಮಾರ್ಪಟ್ಟಿದೆ. ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 365 ಸಕ್ರಿಯ ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದೆ. ಈಡಿಸ್ ಸೊಳ್ಳೆಗಳಿಂದ ಹರಡುವ ಡೆಂಗ್ಯೂ ಮಹಾಮಾರಿಗೆ ಬಳಲಿ ಜಿಲ್ಲೆಯ ಹಲವು ಆಸ್ಪತ್ರೆಗಳಲ್ಲಿ ಹಲವಾರು ಮಂದಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸದ್ಯ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೇ 167 ಪ್ರಕರಣಗಳು, ಮಂಗಳೂರು ಗ್ರಾಮಾಂತರ 70, ಬಂಟ್ವಾಳದಲ್ಲಿ 81, ಪುತ್ತೂರಿನಲ್ಲಿ 12, ಬೆಳ್ತಂಗಡಿಯಲ್ಲಿ 32 ಸೇರಿದಂತೆ ಸುಳ್ಯ ತಾಲೂಕಿನಲ್ಲಿ 3 ಪ್ರಕರಣಗಳು ದಾಖಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ತಿಮ್ಮಯ್ಯ ಅವರು ಮಾಹಿತಿ ನೀಡಿದ್ದಾರೆ. ಎಲ್ಲ ಕಡೆ ಆಗ್ತಾ ಇದೆ, ಮಂಗಳೂರು ಕೂಡ ಮಳೆ ಆಗ್ತಾ ಇದೆ. ಬಿಟ್ಟು ಆಗ್ತಾ ಇರೋದ್ರಿಂದ ಅಲ್ಲಲ್ಲಿ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿ ತಾಣಗಳಾಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ನಾವು ಕಳೆದ 1-1.5 ತಿಂಗಳಿನಿಂದ ನಿರಂತರವಾಗಿ ನಮ್ಮ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳು, ನಮ್ಮ ವೈದ್ಯಾಧಿಕಾರಿಗಳು ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ಹುಡುಕಿ ನಾಶ ಮಾಡ್ತಾ ಇದ್ದಾರೆ. ಹಾಗೂ ಸೊಳ್ಳೆ ಉತ್ಪತ್ತಿಯಾಗೋದನ್ನು ತಡೆಗಟ್ಟೋದಕ್ಕೆ ಸಮರೋಪಾದಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದಾಗ್ಯೂ ಮಳೆ ತುಂಬ ಬರ್ತಾ ಇರೋದ್ರಿಂದ ನೀರು ನಿಲ್ಲೋ ತಾಣಗಳು ತುಂಬ ಜಾಸ್ತಿ ಇರೋದ್ರಿಂದ ನಿರಂತರವಾಗಿ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾವು ಹುಡುಕ್ತಾನೆ ಬರಬೇಕಾಗ್ತದೆ. ಮಂಗಳೂರಿನಲ್ಲಿ ವಿಶೇಷವಾಗಿ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಈ ಡೆಂಗ್ಯೂ ಪ್ರಕರಣಗಳು ಒಂದಷ್ಟು ಜಾಸ್ತಿ ಇದ್ದಾವೆ. ಇದುವರೆಗೆ ನಮಗೆ ಜಿಲ್ಲೆಯಲ್ಲಿ 365 ಸಕ್ರಿಯ ದೃಢಪಟ್ಟ ಪ್ರಕರಣಗಳಿವೆ. ಅದರಲ್ಲಿ 167 ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗೆ ಬರ್ತಾ ಇದೆ. ಮಂಗಳೂರು ಗ್ರಾಮಾಂತರದಲ್ಲಿ 70, ಬಂಟ್ವಾಳದಲ್ಲಿ 81, ಪುತ್ತೂರಿನಲ್ಲಿ 12, ಬೆಳ್ತಂಗಡಿಯಲ್ಲಿ 32 ಹಾಗೂ ಸುಳ್ಯ ತಾಲೂಕಿನಲ್ಲಿ 100 ಡೆಂಗ್ಯೂ ದೃಢಪಟ್ಟ ಪ್ರಕರಣಗಳು ವರದಿಯಾಗಿವೆ. ಡೆಂಗ್ಯೂ ಸಾಂಕ್ರಾಮಿಕ ರೋಗ ನಿಯಂತ್ರಣಕ್ಕಾಗಿ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಇಲಾಖೆ ಜಿಲ್ಲೆಯಾದ್ಯಂತ ಸಕ್ರಿಯವಾಗಿ ಕಾರ್ಯಾಚರಿಸುತ್ತಿದೆ. ಸೊಳ್ಳೆ ಉತ್ಪತ್ತಿ ತಾಣಗಳ ಜಾಗೃತಿ ಮತ್ತು ಲಾರ್ವಾ ಉತ್ಪತ್ತಿ ನಾಶದ ಅರಿವು ಮೂಡಿಸಲಾಗುತ್ತಿದೆ. ಅದರಲ್ಲೂ ಮಂಗಳೂರು ನಗರದಲ್ಲಿ 5 ಪ್ರದೇಶಗಳು ಡೆಂಗ್ಯೂ ಹಾಟ್ಸ್ಪಾಟ್ ಆಗಿ ಗುರುತಿಸಲಾಗಿದ್ದು, ಈ ಪ್ರದೇಶದಲ್ಲಿ ಇಲಾಖೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈಗಾಗಲೇ ಮಂಗಳೂರು ಮನಪಾ ವ್ಯಾಪ್ತಿಯಲ್ಲಿ ವಸತಿ ಬಡಾವಣೆ, ನೀರು ಶೇಖರಣಾ ಕೇಂದ್ರಗಳತ್ತ ಅಧಿಕಾರಿಗಳ ತಂಡ ತೆರಳಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಇದರೊಂದಿಗೆ ಶಾಲಾ ಕಾಲೇಜುಗಳಲ್ಲಿ ಮುಂಜಾನೆಯ ಪ್ರಾರ್ಥನೆಯ ಸಂದರ್ಭ ವಿದ್ಯಾರ್ಥಿಗಳಿಗೆ ಡೆಂಗ್ಯೂ ಜ್ವರ ಮತ್ತು ಲಾರ್ವಾ ನಾಶದ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗುತ್ತಿದೆ. ಸಾರ್ವಜನಿಕರು ಕೂಡ ಮುನ್ನೆಚ್ಚರಿಕೆಯನ್ನ ವಹಿಸಬೇಕಾಗಿದ್ದು, ತಮ್ಮ ಮನೆ ವಠಾರದಲ್ಲಿ ಮತ್ತು ಮನೆಯೊಳಗಿರುವಂತಹ ಫ್ರಿಡ್ಜ್, ಹೂವಿನ ಚಟ್ಟಿ, ಬಳಸದಂತಹ ಟಾಯ್ಲೆಟ್ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಲಾರ್ವಾ ಉತ್ಪತ್ತಿ ಆಗದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ. ಅಲ್ಲದೆ ಜ್ವರದ ಲಕ್ಷಣಗಳು ಕಂಡು ಬಂದಾಗ ತಕ್ಷಣವೇ ಪರೀಕ್ಷಿಸಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿ ಮನವಿ ಮಾಡಿಕೊಂಡಿದ್ದಾರೆ. ಕುಟುಂಬ ಕಲ್ಯಾಣ ಸಚಿವರು ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನ ಹಾಗೂ ಜಿಲ್ಲಾಡಳಿತದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮಾರ್ಗದರ್ಶನದಂತೆ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಸರ್ಕಾರದ ನಿರ್ದೇಶನದಂತೆ ಪ್ರತಿ ಶುಕ್ರವಾರ ಡ್ರೈ ಡೇ ಅಥವಾ ಒಣಗಲು ದಿನವನ್ನು ನಾವು ಆಚರಿಸ್ತಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತಂದರೆ, ಈಗ ನಾನು ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಸೊಳ್ಳೆಗಳು, ಈಡಿಸ್ ಈಜಿಪ್ಟೈ ಸೊಳ್ಳೆಗಳು ಸಣ್ಣ ನಿಂತ ನೀರಿನಲ್ಲಿ ಅದು ಮೊಟ್ಟೆಯನ್ನಿಟ್ಟು ಮರಿಯನ್ನು ಮಾಡಿ ಸೊಳ್ಳೆ ಆಗೋದ್ರಿಂದ ಪ್ರತಿ ವಾರ ಶುಕ್ರವಾರದಂದು ನಮ್ಮ ಮನೆಯ ಒಳಾಂಗಣ ಮತ್ತು ಹೊರಾಂಗಣಗಳಲ್ಲಿ ಇರಬಹುದಾದ ನೀರಿನ ತಾಣಗಳನ್ನು ಸ್ವಚ್ಛಗೊಳಿಸಿ ತಿಕ್ಕಿ ತೊಳೆದು ಒಣಗಿಸಿ ಮತ್ತೆ ಮಾರನೇ ದಿನ ನೀರನ್ನು ತುಂಬಿಸೋದ್ರಿಂದ ಏನಾಗುತ್ತೆ, ಸೊಳ್ಳೆಯ ಜೀವನ ಚಕ್ರಕ್ಕೆ ನಾವು ಒಂದು ತಡೆಯನ್ನು ಒಡ್ಡಿದಂತಾಗುತ್ತೆ. ಅದು ಸೊಳ್ಳೆಯ ಬೆಳವಣಿಗೆಯನ್ನು ನಾವು ತಡೆಯನ್ನು ಮಾಡಿದಂತಾಗುತ್ತೆ.
ಸೊ ಸಾರ್ವಜನಿಕರಲ್ಲಿ ನನ್ನದೊಂದು ಕಳಕಳಿಯ ಮನವಿ ಏನಪ್ಪ ಅಂದರೆ ತಮ್ಮ ತಮ್ಮ ಮನೆಯಲ್ಲಿ ತಾವು ನೀರಿನ ಅಭಾವಕ್ಕೆ ಸಂಬಂಧಿಸಿದಂತೆ ನೀರನ್ನು ತಾವು ಶೇಖರಿಸಿ ಇಡುವ ಪದ್ಧತಿ, ಈ ನೀರು ಶೇಖರಣಾ ತೊಟ್ಟಿಗಳನ್ನು ಪ್ರತಿ ಶುಕ್ರವಾರ ತಾವು ನೀರನ್ನು ಇರದ ಬರಿದು ಮಾಡಿ ಖಾಲಿ ಮಾಡಿ ಚೆನ್ನಾಗಿ ತೊಳೆದು ತಿಕ್ಕಿ ಒಣಗಿಸಿ ಮತ್ತೆ ಅದನ್ನು ಬಿಡುವು ಕೊಟ್ಟು ಮಾಡಿದ ನೀರು ತುಂಬಿಸ್ಕೊಳ್ಳೋದ್ರಿಂದ ಸೊಳ್ಳೆ ಉತ್ಪತ್ತಿಯಾಗೋದನ್ನು ನಾವು ಖಂಡಿತವಾಗಿ ತಡೆಗಟ್ಟಬಹುದು. ಇದು ಒಂದು. ಎರಡನೇದು, ನಾವು ಮನೆಯ ಒಳಗೆ ನಾವು ಹೂದಾನಿಗಳನ್ನ ಇಟ್ಟಿರ್ತೀವಿ, ಹೂದಾನಿಗಳ ಕಡೆ ತಟ್ಟೆ ಇಟ್ಟಿರ್ತೀವಿ, ತಟ್ಟೆಯಲ್ಲಿ ನೀರು ನಿಲ್ಲುತ್ತೆ, ಅಲ್ಲಿ ಕೂಡ ಮೊಟ್ಟೆ ಇಟ್ಟು ಮರಿ ಮಾಡ್ತವೆ. ಎ ಸಿ ಹಿಂಭಾಗ, ಕೂಲರ್ಗಳ ಹಿಂಭಾಗ, ಹಾಗೂ ವಿಶೇಷವಾಗಿ ನಾನು ಗಮನಿಸಿರುವಂಥದ್ದು ಕ್ಷೇತ್ರ ಭೇಟಿಯ ಸಂದರ್ಭದಲ್ಲಿ ಮನೆಯ ಮೇಲಿನ ಛಾವಣಿಯಲ್ಲಿ ನೀರು ನಿಂತು ಅದು ನೀರು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಅಲ್ಲಿಯೂ ಕೂಡ ಮೊಟ್ಟೆ ಇಟ್ಟು ತುಂಬ ಸೊಳ್ಳೆ ಆಗ್ತಾ ಇದೆ. ಸೊ ಇದರ ಬಗ್ಗೆ ನಾನು ಎಲ್ಲ ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳ ಮೇಲಿನ ಛಾವಣಿ ಅಥವಾ ಟೆರೇಸ್ ಏನಿದೆ, ಒಂದು ಬಾರಿ ಕನಿಷ್ಠ 2 ದಿವಸಕ್ಕೊಂದು ಸಾರಿ ಭೇಟಿ ಮಾಡಿ ಈ ಮಳೆಯಲ್ಲಿ ನೀರೇನಾದ್ರು ನಿಂತಿದ್ರೆ ನೀರನ್ನು ದಯವಿಟ್ಟು ತಾವು ಖಾಲಿ ಮಾಡಿ ಬರಿದು ಮಾಡಿ ಸೊಳ್ಳೆ ಉತ್ಪತ್ತಿಯಾಗೋದನ್ನು ತಡೆಯಬೇಕಂತ ನಾನು ತಮ್ಮಲ್ಲಿ ಕೋರ್ತಾ ಇದ್ದೇನೆ. ಇದು ಒಂದನೇ ವಿಷಯ. ಎರಡನೇದು, ಯಾರಿಗಾದರೂ ಜ್ವರ ಇದ್ದರೆ ಕೂಡಲೇ ತಾವು ಹತ್ತಿರದ ಆರೋಗ್ಯ ಸಂಸ್ಥೆಗಳಿಗೆ ತಾವು ಭೇಟಿಯನ್ನು ನೀಡಿ ಕೂಡಲೇ ಚಿಕಿತ್ಸೆಯನ್ನು ಪಡೆಯಿರಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಆರೋಗ್ಯ ಇಲಾಖೆ ಸದಾ ನಿಮ್ಮ ಆರೋಗ್ಯವನ್ನೇ ಬಯಸುವಂಥದ್ದು. ಎಲ್ಲ ಶಾಲೆಗಳಲ್ಲಿ ನಾವು ಈಗಾಗಲೇ ಸುತ್ತೋಲೆಗಳನ್ನು ಕೊಟ್ಟಿದ್ದೀವಿ ಮತ್ತು ಶಾಲೆಗಳ ಆಡಳಿತ ಮಂಡಳಿಯೊಂದಿಗೆ ನಾವು ಕೋರಿಕೆಯನ್ನು ಸಲ್ಲಿಸ್ತೀವಿ. ಏನಪ್ಪ ಅಂತಂದರೆ ಪ್ರತಿದಿನ ಪ್ರಾರ್ಥನಾ ಸಮಯದಲ್ಲಿ, ಶಾಲಾ ಪ್ರಾರ್ಥನಾ ಸಮಯದಲ್ಲಿ 1-2 ನಿಮಿಷ ಈ ಡೆಂಗ್ಯೂ ಕಾಯಿಲೆಯ ಬಗ್ಗೆ ಹೇಗೆ ಹರಡುತ್ತೆ, ಮುನ್ನೆಚ್ಚರಿಕೆಗಳನ್ನು ನಾವು ಹೇಗೆ ಮಾಡಬೇಕು ಅನ್ನೋದನ್ನು ಮಕ್ಕಳಿಗೆ ಅರಿವನ್ನು ಮೂಡಿಸಿ ಪ್ರತಿದಿನ ಹೇಳ್ತಾ ಇದ್ದರೆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಹೌದು ಇದು ಸೀರಿಯಸ್ ಇದೆ ಅಂತ ಅಂದ್ಕೊಂಡು ಅವ್ರ ತಲೆಗೆ ಬರುತ್ತೆ. ಹಾಗಾಗಿ ಮನೇಲಿ ವಾಪಸ್ಸು ತಮ್ಮ ತಂದೆ ತಾಯಿಗೆ ಪೋಷಕರಿಗೆ ಹೇಳ್ತಾರೆ. ಇದು ಒಂದು ಕೆಲಸ. ಎರಡನೇದು, ನಾವು ಈ ಮಕ್ಕಳಿಗೆ ಏನು ಮಾಡಿದ್ವಿ ಅಂದರೆ ಈ ಸಣ್ಣ ಸಣ್ಣ ವಿಡಿಯೋ ತುಣುಕುಗಳನ್ನು ಮಾಡಿ ಅದಕ್ಕೆ ಸೂಕ್ತವಾದ ಹಾಡುಗಳನ್ನು ಅದಕ್ಕೆ ಜೋಡಿಸಿದರೆ ಅದು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತದ್ರೆ ಒಂದಷ್ಟು ಅವೇರ್ನೆಸ್ ಕೂಡ ಬರೋದಕ್ಕೆ ಸಹಕಾರಿಯಾಗುತ್ತೆ. ಈ ಕಡೆ ಕೂಡ ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣದ ಬಗ್ಗೆ ಆರೋಗ್ಯ ಇಲಾಖೆ ಸರ್ವಸನ್ನದ್ಧವಾಗಿದ್ದು ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತಿದೆ. ಡೆಂಗ್ಯೂ ಬಗ್ಗೆ ಆತಂಕ ಪಡಬೇಕಾದ ಅಗತ್ಯವಿಲ್ಲ. ಹಾಗೆಂದು ನಿರ್ಲಕ್ಷ್ಯ ವಹಿಸದೆ ಎಚ್ಚರಿಕೆ ವಹಿಸುವುದು ಸೂಕ್ತ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಡೆಂಗ್ಯೂ ಮುಕ್ತಗೊಳಿಸಲು ಸಾರ್ವಜನಿಕರ ಸಹಕಾರವೇ ಅತಿ ಅಗತ್ಯವಾಗಿದೆ. ಅಹಮದ್ ಬಾಬಾ ಮಂಜೂರು, ದೈಚಿಪಲ್ 24/7.